ಯಾಜಕರಿಗಾಗಿ ಪ್ರಾರ್ಥನೆ. ಓ ಯೇಸುವೆ, ನೀವು ಆಯ್ದು ಕರೆದು ಅಭ್ಯಂಗಿಸಿ ಕಳುಹಿಸಿದ ನಮ್ಮ ಗುರುಗಳನ್ನು ಕಾಯ್ದು ಕಾಪಾಡಿರಿ. ನಮಗಾಗಿ ಅವರನ್ನು ಪಾವನಗೊಳಿಸಿರಿ. ಪುಟ್ಟ ಮಕ್ಕಳಿಗೋಸ್ಕರ ಅವರನ್ನು ಕಾಪಾಡಿರಿ, ಏಕೆಂದರೆ ಪುಟ್ಟ ಮಕ್ಕಳಿಗೆ ಅವರು ಸಂರಕ್ಷಕರೂ ಸ್ನೇಹಿತರೂ ಆಗಿದ್ದಾರೆ. ಯುವಜನರಿಗೋಸ್ಕರ ಅವರನ್ನು ಕಾಪಾಡಿರಿ, ಏಕೆಂದರೆ ಯುವಕ ಯುವತಿಯರಿಗೆ ಬಾಳ ಹಾದಿ ತೋರಿಸಲು ಮತ್ತು ಸನ್ಮಾರ್ಗದಲ್ಲಿ ನಡೆಸಲು ಅವರ ಅಗತ್ಯವಿದೆ. ಬಡವರಿಗೆ ಬಲವೂ ನೊಂದವರಿಗೆ ಸಾಂತ್ವನವೂ ನಿರ್ಗತಿಕರಿಗೆ ಆಶ್ರಯವೂ ಆಗಿರುವ ಅವರನ್ನು ನಿಮ್ಮ ಕಣ್ಮಣಿಯಂತೆ ಕಾಪಾಡಿರಿ. ಮರಣಾವಸ್ಥೆಯಲ್ಲಿ ತಲ್ಲಣಿಸುವವರಿಗೆ ಅವರ ಅಂತಿಮ ಗಳಿಗೆಯ ಆತಂಕಮಯ ಕತ್ತಲಲ್ಲಿ ವಿಶ್ವಾಸ ಮತ್ತು ಭರವಸೆಯ ಕಿರಣವನ್ನು ಮೂಡಿಸಬೇಕಾದ ಯಾಜಕರನ್ನು ಸುರಕ್ಷಿತ ಕಾಪಾಡಿರಿ. ಜಗತ್ತಿನಲ್ಲಿ ನಿಮ್ಮ ಧರ್ಮಸಭೆಯ ಶಿರಸ್ಸಾಗಿರುವ ನಮ್ಮ ಜಗದ್ಗುರುಗಳನ್ನು ನೀವು ಕಾಪಾಡಿ ನಡೆಸಿರಿ. ಅವರಿಗೆ ನೀವು ಚೈತನ್ಯ ಮತ್ತು ಸಾಂತ್ವನದ ಅಕ್ಷಯ ನೆಲೆಯಾಗಿರಿ. ಅವರ ಜೀವವು ತಮ್ಮ ಮಕ್ಕಳ ಪಾಪಮಯ ಬಾಳಿನಿಂದಾಗಿ ವ್ಯಸನದಿಂದ ತುಂಬಿದೆ. ವೈರಿಗಳಿಂದ ಅವರನ್ನು ಕಾಪಾಡುವ ಭದ್ರಕೋಟೆ ನೀವಾಗಿರಿ. ನಿಮ್ಮ ಧರ್ಮಸಭೆಯು ಎಂದೆಂದೂ ನಾಶವಾಗದೆಂದು, ನಿಮ್ಮ ನಾಯಕತ್ವವು ಶಾಶ್ವತವೆಂದು ನಾವು ಅರಿತಿದ್ದೇವೆ. ಇದನ್ನು ನಾವು ದೃಢವಾಗಿ ವಿಶ್ವಾಸಿಸುತ್ತೇವೆ. ನಿಮ್ಮ ರಾಜ್ಯವು ಶೀಘ್ರವಾಗಿ ಜಗತ್ತಿನಲ್ಲೆಲ್ಲ ಸ್ಥಾಪಿತವಾಗಲಿ. ನನ್ನ ಧರ್ಮಗುರುಗಳನ್ನು ದೇವರ ಪ್ರತಿನಿಧಿಗಳೆಂಬ ಗೌರವ ಭಾವದಿಂದ ಕಂಡು ನಿಷ್ಠೆಯಿಂದಲೂ ವಿಧೇಯತೆಯಿಂದಲೂ ಅವರ ಬೋಧನೆಗಳಿಗೆ ಕಿವಿಗೊಡಲು ನನಗೆ ಕೃಪೆ ನೀಡಿರಿ. ಓ ಯೇಸುವೆ, ನೀಡಿರಿ ನಮಗೆ ಯಾಜಕರನ್ನು, ಪವಿತ್ರಾತ್ಮಭರಿತ ಯಾಜಕರನ್ನು. ಆಮೇನ್.